ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಕಾರ್ಯಕ್ರಮವು ನಗರದ ಬಂಗ್ರಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಅದ್ದೂರಿಯಾಗಿ ನಡೆಯಿತು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸ್ಪೀಕರ್ ಯುಟಿ ಖಾದರ್ ಅವರು ಸಹಕಾರಿ ಧ್ವಜವಂದನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಮಾವೇಶವನ್ನು ಉದ್ಘಾಟಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ನಾನು ಈ ಜಿಲ್ಲೆಯ ಬಗ್ಗೆ ಅಪಾರ ನಂಬಿಕೆ ಇಟ್ಟವನು. ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ರಾಜಕಾರಣವನ್ನು ಆಸೆ ಪಡಲಿಲ್ಲ. ಸ್ವಸಹಾಯ ಸಂಘಗಳಿಂದ ಮಹಿಳೆಯರಿಗೆ ಒಳಿತಾಗಿದೆ. ಲಕ್ಷಾಂತರ ಜನ ತಾಯಂದಿರ ಕುಟುಂಬ ಬೆಳಗುತ್ತಿದ್ದಾರೆ ಎಂದರು. ನಮ್ಮ ಸ್ನೇಹಿತರಂತ ಬ್ಯಾಂಕರ್ ದುಡ್ಡಿನೇನು ಪ್ರಯೋಜನ ಇಲ್ಲ, ಯಾವ ಬ್ಯಾಂಕರ್ ದುಡ್ಡಿನೇನು ಪ್ರಯೋಜನ ಇಲ್ಲ. ಸಾಯಿಬಾಬಾ ಅವರು ಮಾತಾಡಿದ್ರು, ದುಡ್ಡು ಬ್ಲಡ್ಡು ಎರಡು ಸರ್ಕ್ಯುಲೇಟ್ ಆಗಬೇಕು ಅಂತ. ದುಡ್ಡೆಲ್ಲ ಒಂದ್ ಕಡೆ ಇತ್ತು ಅಂತ ನಿಮ್ಮ ಮನೇಲೆ ಕುಡಿಕೆ ಮಡಿಕೆ ಇಟ್ಟರೆ ಕಂಟ್ರೋಲ್ ಬರ್ತಾರೆ, ಇನ್ಕಮ್ ಟ್ಯಾಕ್ಸ್ ಬರ್ತಾರೆ, ಸೇಲ್ ಟ್ಯಾಕ್ಸ್ ಬರ್ತಾರೆ, ಕಮರ್ಷಿಯಲ್ ಟ್ಯಾಕ್ಸ್ ಬರ್ತಾರೆ. ಹಂಗೆ ಬ್ಯಾಂಕಲ್ಲೂ ಕೂಡ ಒಂದ್ ಕಡೆ ಸರ್ಕ್ಯುಲೇಷನ್ ಆಗಬೇಕು. ಬ್ಲಡ್ ಒಂದ್ ಕಡೆ ಇತ್ತು ಅಂದ್ರೆ BP ಬಂದ್ಬಿಡ್ತದೆ, ಶುಗರ್ ಬಂದ್ಬಿಡ್ತದೆ, ಇನ್ನೊಂದು ಕಾಯಿಲೆ ಬಂದ್ಬಿಡ್ತದೆ. ಹಂಗೆ ಅದು ಸರ್ಕ್ಯುಲೇಷನ್ ಆಗಬೇಕು. ಯಾವಾಗ ಬ್ಯಾಂಕ್ನವರು ವಾಪಸ್ ನಿಮ್ಗೆ ದುಡ್ಡು ಕೊಡ್ತಾರೆ, ನೀವು ಅನುಕೂಲ ನೀವು ಬೆಳಿತೀರಿ, ವಾಪಸ್ ಬ್ಯಾಂಕ್ ಇಡ್ತೀರಿ, ಆಗ ಮಾತ್ರ ಬ್ಯಾಂಕ್ ಆರೋಗ್ಯಕರವಾಗಿರ್ತದೆ. ಆಗ ಮಾತ್ರ ಆರ್ಥಿಕವಾಗಿ ಮನುಷ್ಯನ ಬ್ಲಡ್ ಕೂಡ ಸರ್ಕ್ಯುಲೇಟ್ ಆಗಿ ಕೂಡ ನೀವು ಕೂಡ ಆರೋಗ್ಯವಾಗಿರ್ತೀರಿ. ಇದೇ ಬ್ಯಾಂಕಿನ ಸಹಕಾರ ತತ್ವದ ಬದುಕು. ಒಂದು ಬಿಡಿ, ರಾಜಣ್ಣವರು ಇಲ್ಲಿದ್ದಾರೆ, ಕೂತೊಂದೇ ಕುರ್ಚಿ ಒದ್ದೊಂದೇ ಚೆಂಡು. ಅದಕ್ಕೆ 35 ವರ್ಷದಿಂದ ಪರ್ಮನೆಂಟ್ ಆಗಿ ನಮ್ಮ ರಾಜಣ್ಣವರು ಕೂತ್ಕೊಂಡೇ ಇದ್ದಾರೆ. ಅವ್ರು ಇಡ್ಸಕ್ಕೆ ಆಗಲ್ಲ. ನಮ್ಗೆ ಎಲ್ಲಿ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ತಮಾಷೆ ಹೇಳ್ತಾ ಇದ್ದೀನಿ, ಸಹಕಾರದ ತತ್ವದ ಒಂದು ಮೂಲ. ಹಂಗೆ ಇವತ್ತು ಇನ್ನ ಬೇಕಾದಷ್ಟು ಮಾತಾಡಕ್ಕೆ ನನಗೆ ಆಸೆ ಇದೆ. ಬಹಳ ಜನ ಮಂತ್ರಿಗಳು ಮಾತಾಡೋರಿದ್ದಾರೆ, ಹೆಣ್ಮಕ್ಳು ಮಾತಾಡೋರಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಸ್ಪೀಕರು, ಗವರ್ನರ್ ಸಾಹೇಬರು, ಶ್ರೀಗಳ ವಚನ, ಆಶೀರ್ವಚನ ಎಲ್ಲ ಕೂಡ ನಾವು ಕೇಳ್ತೀವಿ. ಬಹಳ ಸಂತೋಷದಿಂದ ಇವತ್ತು ಬಂದಿದ್ದೇವೆ. ಇದು ಪಕ್ಷ ವಿಚಾರ ಅಲ್ಲ, ಇದು ಸಹಕಾರ ತತ್ವ. ಎಲ್ಲರೂ ಕೂಡ ಇಡೀ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಈ ಜಿಲ್ಲೆಯ ಮಹತ್ವವನ್ನು ಹೆಚ್ಚಿಸಿ, ಈ ಜಿಲ್ಲೆಯಲ್ಲಿದ್ದಂಥ ಪರಂಪರೆ ಇತಿಹಾಸವನ್ನು ಉಳಿಸಿ ಗೌರವವನ್ನು ಮಾಡಿಸಿ, ಇದೊಂದು ಅಭಿವೃದ್ಧಿಶೀಲವಾದಂಥ ಜಿಲ್ಲೆ. ಎಲ್ಲಿ ನೋಡಿದ್ರು ಕೂಡ ಸಮುದ್ರ ಇದೆ, ಎಲ್ಲಿ ಹಾರ್ಬರ್ ಇದೆ. ಆ ಜಿಲ್ಲೆಗಳು ನೀವು ಮಂಗಳೂರು ನೋಡಿ, ನೀವು ಕಲ್ಕಟ್ಟ ನೋಡಿ, ನೀವು ಚೆನ್ನೈ ನೋಡಿ, ಯಾವ ರೀತಿ ಬೆಳೀತಾ ಇದೆ. ಹಂಗೆ ಮತ್ತೆ ಇತಿಹಾಸ ಪುಸ್ತಕಕ್ಕೆ ಮತ್ತೆ ಈ ಮಂಗಳೂರನ್ನ ಸೇರಿಸಿ, ಈ ಕರಾವಳಿ ಪ್ರದೇಶವನ್ನು ಸೇರಿಸಿ, ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಈ ರಾಜ್ಯದ ಭವಿಷ್ಯಕ್ಕೋಸ್ಕರ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮಾತನಾಡಿ, ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಸ್ಥಾಪನೆಯಾದ ನವೋದಯ ಸ್ವಸಹಾಯ ಗುಂಪುಗಳು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಕಾರಣವಾಗಿದೆ. ನವೋದಯ ಸ್ವಸಹಾಯ ಸಂಘಗಳ ಮೂಲಕ ಲಕ್ಷಾಂತರ ಗ್ರಾಮೀಣ ಮಹಿಳೆಯರ ಬದುಕಿನಲ್ಲಿ ಆರ್ಥಿಕ ಬದಲಾವಣೆ, ಮಹಿಳೆಯರ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದರು. नवोदय के सभी सदस्यों को इन उपलब्धि के लिए हार्दिक शुभकामनाएं देता हूं और बधाई देता हूं। मंच पर बहुत बड़ा पूरा परिवार जुटा है। मैं उनसे सबके प्रति भी आभार व्यक्त करता हूं और उनसे भी निवेदन करता हूं कि सहकारिता को और मजबूती प्रदान करने में अपना योगदान दें। आप सबसे भी निवेदन करता हूं कि देश की भलाई के लिए, देश की अर्थव्यवस्था को मजबूत करने के लिए सहकारिता को बढ़ावा देने की कृपा करें। धन्यवाद। जय हिंद, जय कर्नाटक, जय सरकार। ರಜತ ಸಂಭ್ರಮದ ಸಂತೃಪ್ತಿ ಸ್ಮರಣ ಸಂಚಿಕೆಯನ್ನು ರಾಜ್ಯಸಭಾ ಸದಸ್ಯ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಬಿಡುಗಡೆಗೊಳಿಸಿ ಮಾತನಾಡಿ, ಸ್ವಸಹಾಯ ಸಂಘ ಮಹಿಳೆಯರ ಬೆಳವಣಿಗೆಗೆ ಒಂದು ಅವಕಾಶ ನೀಡಿದಂತಾಗಿದೆ. ಸಂಘಟನೆಯ ಉದ್ದೇಶ ಅರಿತು ಬೆಳೆಯಬೇಕು. ಈ ಸಂಘಟನೆ ಈ ರೀತಿ ಬೆಳೆಯಲು ಕಾರಣರಾದ ಎಂಎನ್ ರಾಜೇಂದ್ರ ಕುಮಾರ್ ಅವರನ್ನು ಅಭಿನಂದಿಸಿದರು. ಯಾವ ಆಪತ್ತು ಬರಬಾರದು, ಜಯ ಆಗಬೇಕು ಮತ್ತು ಎಲ್ಲ ರೀತಿಯಲ್ಲಿ ನಮಗೆ ಜಯ ಸಿಗಬೇಕು ಅದರಲ್ಲಿ ನಮ್ಮ ಎಲ್ಲ ದೇವರುಗಳನ್ನು ಪ್ರಾರ್ಥಿಸ್ತೇನೆ. ಶ್ರೀ ಎಂಎನ್ ರಾಜೇಂದ್ರ ಕುಮಾರ್ ಅವರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನಾನು ಮತ್ತು ಶ್ರೀ ಶಿವಕುಮಾರ್ ಅವರ ಜೊತೆಯಾಗಿ ಸೇರಿ ನಾವು ಮಾಡಿದ್ದೇವೆ. ಅದನ್ನು ದೀಪವನ್ನು ಹೇಗೆ ನಾವು ಕೈ ಹಿಡಿದು ರಕ್ಷಣೆ ಮಾಡ್ತೇವೆ, ಹಾಗೆ 25 ವರ್ಷಗಳಲ್ಲಿ ರಾಜೇಂದ್ರ ಕುಮಾರ್ ರಕ್ಷಿಸಿಕೊಂಡು ಬಂದಿದ್ದಾರೆ. ನಾವು ಈ ಸಂಘದ ಏನು ಪ್ರಯೋಜನ ಅಂತಂದರೆ
ಬೆಳೆಯೋದಕ್ಕೆ ಅವಕಾಶ ಇದೆ. ಎಲ್ಲ ಮಹಿಳೆಯರು ಒಂದು ತಿಳ್ಕೊಳ್ಬೇಕು, ನಿಮ್ಮಲ್ಲಿ ಕಲ್ಪನೆಗಳು ಬೇಕು, ನಿಮ್ಮಲ್ಲಿ ಆಸಕ್ತಿ ಬೇಕು, ನಿಮ್ಮಲ್ಲಿ ಉದ್ದೇಶಗಳು ಬೇಕು. ಉದ್ದೇಶಗಳನ್ನು ಗುರುವಿನ ಮುಖಾಂತರ ಬರೀ ಭಾಷಣದಲ್ಲಿ ಆಗ್ತದೆ. ನೀವೆಲ್ಲ ಉದ್ಧಾರ ಆಗಬೇಕು, ನೀವೆಲ್ಲ ಬೆಳಿಬೇಕು ಅನ್ನೋದು ಬರೀ ಭಾಷಣದಲ್ಲಿ ಆಗೋದಿಲ್ಲ. ಈಗ ಶಿವಕುಮಾರ್ ಹೇಳಿದ್ರು 5 ವಚನಗಳನ್ನು ಕೊಟ್ಟು ಅದನ್ನು ನಿಭಾಯಿಸಿಕೊಂಡು ಬಂದಿದ್ದಾರೆ. ಈ ರೀತಿ ಅದನ್ನು ರಕ್ಷಣೆ ಮಾಡಿದಾಗ ಮಾತ್ರ ಅದು ಪ್ರಯೋಜನ ಆಗುತ್ತೆ. ಅದೇ ರೀತಿ ರಾಜೇಂದ್ರ ಕುಮಾರ್ ಅವರು 25 ವರ್ಷದಲ್ಲಿ ನವೋದಯ ನಮ್ಮ ವಿಭಾಗ ಸೇರ್ಪಟ್ಟು ಪ್ರದರ್ಶನ ಮಾಡಿ ಅದರ ಮೂಲಕ ಇದನ್ನು ರಕ್ಷಣೆ ಮಾಡಿಕೊಂಡು ಬಂದ. ನೀವೆಲ್ಲರೂ ಕೂಡ ಬೆಳಿಬೇಕು, ಬೆಳೀತಾ ಇದ್ದೀರಿ. ಬೆಳಿಬೇಕಾದ ಅಗತ್ಯವಾದ ಮಾರ್ಗದರ್ಶನ ಮತ್ತು ಸಹಕಾರ, ಸಲಹೆ, ಸಹಕಾರ ಈ 3 ವಿಚಾರಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಉಡುಪಿ ಪೇಜಾವರ ಮಠಾಧೀಶ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗತಕಾಲದ ಇತಿಹಾಸ ಮಾತ್ರ ಅಲ್ಲ, ಇತಿಹಾಸದಲ್ಲಿ ಅಂತಹ ಮಹಾತ್ಮರ ಅನೇಕ ಮಂದಿ ನಾವು ಕಾಣ್ತಾ ಇದ್ದೇವೆ. ಆ ವೈಭವ ಅದು ಇತಿಹಾಸದ ವೈಭವ ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಆ ವೈಭವ ನಾವು ಕಾಣ್ತಾ ಇದ್ದೇವೆ. ಅಂತಹ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿರತಕ್ಕಂತಹ ನಮ್ಮ ಇವತ್ತು ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ವಿಶೇಷವಾಗಿ ಬದುಕನ್ನು ಪ್ರೀತಿಸುವ ನಮ್ಮ ಮಾತೆಯರನ್ನು ಮುಂದಿಟ್ಟುಕೊಂಡು ಸಮಾಜವನ್ನು ಕಟ್ಟುವ, ಸಮಾಜವನ್ನು ಬೆಳೆಸುವ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಮಾತೆಯರನ್ನು 2 ಕುಲಗಳನ್ನು ಉದ್ಧರಿಸುವಂತಹ ಮಾತೆಯರು ಎಂದು ಕರೆದಿದ್ದಾರೆ. ಒಂದು ಹೆತ್ತ ಕುಲ, ಇನ್ನೊಂದು ಹೊಕ್ಕ ಕುಲ, ಎರಡನ್ನೂ ಕೂಡ ಉದ್ಧರಿಸುವಂತಹ ದೊಡ್ಡ ಜವಾಬ್ದಾರಿ ಆ ಮಾತೆಯರ ಮೇಲೆ ಇದೆ. ಅಂತಹ ಮಾತೆಯರನ್ನು ಒಗ್ಗೂಡಿಸುವ ಮೂಲಕ ಸಮಾಜಕ್ಕೆ ದೊಡ್ಡ ಒಂದು ಮಾರ್ಗದರ್ಶನವನ್ನು ನಮ್ಮ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ನಾವು ಶತ್ರು ದೇಶದಿಂದ ಯುದ್ಧ ನಡೆಯುವ ಈ ಪ್ರಸಂಗದಲ್ಲಿ ಎಲ್ಲರೂ ನಾವು ಒಂದು ಒಗ್ಗಟ್ಟನ್ನು ಕಾಣ್ತಾ ಇದ್ದೇವೆ. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಮಾತನಾಡಿ, ಭಯೋತ್ಪಾದನೆಯ ವಿರುದ್ಧದ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಿರುವ ಸೈನಿಕರಿಗೆ ಶಕ್ತಿ ತುಂಬುವುದಕ್ಕಾಗಿ ನವೋದಯ ಸಂಸ್ಥೆಯಿಂದ ಮತ್ತು ತನ್ನ ವೈಯಕ್ತಿಕ ನೆಲೆಯಲ್ಲಿ 3 ಕೋಟಿ ರೂಪಾಯಿ ಸೈನಿಕರ ಕಲ್ಯಾಣಕ್ಕೆ ನೀಡಲಾಗುವುದು ಎಂದು ಘೋಷಿಸಿದರು. 9 ಜಿಲ್ಲೆಗಳಲ್ಲಿರುವ ಸಂಘವನ್ನು ಇನ್ನೊಂದೆರಡು ಜಿಲ್ಲೆಗಳಿಗೆ ವಿಸ್ತರಣೆ ಮಾಡಲಾಗುವುದು ಎಂದರು. ನಾನೇನು ಹೆಚ್ಚು ಮಾತಾಡೋದಿಲ್ಲ. ಗೌರ್ಮೆಂಟ್ ಸಾಹೇಬರಿದ್ದಾರೆ, ಬೇರೆಲ್ಲ ಅತಿಥಿಗಳಿದ್ದಾರೆ. ನಾನು ಹೇಳೋದು ಇಷ್ಟೇ, 25-30 ವರ್ಷದ ಹಿಂದೆ ನಾನು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷನಾಗಿದ್ದಾಗ ನನಗೆ ಮಹಿಳೆಯರ ಬಗ್ಗೆ ಆಸಕ್ತಿ ಬಂತು. ಅವರು ಯಾವೊಬ್ಬ ಮಹಿಳೆಯರು ಪೇಟೆಯಲ್ಲಿ ಬರ್ತಿರಲಿಲ್ಲ ಮತ್ತು ಸಭೆ ಸಮಾರಂಭಗಳಲ್ಲಿ ಬರ್ತಿರಲಿಲ್ಲ. ಆಗ ನಾನು S.S. ಪಾಟೀಲ್ ಅನ್ನುವಂಥ ಒಬ್ಬ ಸಹಕಾರಿ ಸಚಿವರಿದ್ದರು. ಅವರ ಒಂದು ಪ್ರೇರಣೆಯಂತೆ ಮಹಿಳೆಯರನ್ನು ನಾವು ಒಗ್ಗೂಡಿಸಬೇಕು, ಪುರುಷ ಸಮಾನವಾಗಿ ಬೆಳೆಸಬೇಕು ಹಾಗೂ ಅವರನ್ನು ಸಮಾಜದಲ್ಲಿ ಸ್ವಾವಲಂಬಿಯಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ದೃಢ ನಿಶ್ಚಯ ಮಾಡಿ 25 ವರ್ಷದ ಹಿಂದೆ ನಮ್ಮ ಈಗಿನ DCM ಸಾಹೇಬರು D.K. ಶಿವಕುಮಾರ್ ಅವರು, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು, ನಾನು ಸೇರಿ ಇದನ್ನು ಕಾರ್ಕಳದಲ್ಲಿ ಉದ್ಘಾಟನೆ ಮಾಡಿದೆ. ಇದು ಬೆಳೆದು ನಮ್ಮ 2 ಜಿಲ್ಲೆಯನ್ನು ಬಿಟ್ಟು 9 ಜಿಲ್ಲೆಗಳಿಗೆ ಇವತ್ತು ಪ್ರಸರಿಸಿದೆ. ಎಲ್ಲರೂ ಬೇರೆ ಜಿಲ್ಲೆಗೆ ಬರಲಿಕ್ಕೆ ಹೇಳ್ತಾರೆ. ನಮ್ಮಲ್ಲಿ ಅಂಥ ಆರ್ಥಿಕ ಸೌಲಭ್ಯ ಇಲ್ಲದೇ ಇರುವುದರಿಂದ ನಾನು ಇಷ್ಟಕ್ಕೆ ನಿಲ್ಲಿಸಿದ್ದೇನೆ. ರಜತ ಸಂಭ್ರಮ ಆಚರಣೆಯ ಸಂದರ್ಭ ಸಹಕಾರಿ ಧ್ವಜಾರೋಹಣವನ್ನು ನೆರವೇರಿಸಿದ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಮಾತನಾಡಿ, ಸ್ವಸಹಾಯ ಸಂಘಗಳ ಮೂಲಕ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಸಮಾಜಕ್ಕೆ ಕೊಡುಗೆ ನೀಡುವಂತಾಗಲಿ ಎಂದವರು ಶುಭ ಹಾರೈಸಿದರು. ನಾನು ಪ್ರಪ್ರಥಮವಾಗಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಮತ್ತು ಇಡೀ ಅವರ ತಂಡದವರು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 25 ವರ್ಷಗಳ ಹಿಂದೆ ನವೋದಯ ಗ್ರಾಮ ವಿಕಾಸ ಆ ಒಂದು ಸ್ವಸಹಾಯ ಗುಂಪುಗಳ ಆ ಸಂಘವನ್ನು ಸ್ಥಾಪಿಸುವ ಮೂಲಕ ಕ್ರಾಂತಿಕಾರಿಯಾದ ಬದಲಾವಣೆ ಮತ್ತು ಈ ಸಮಾಜಕ್ಕೆ ಮತ್ತು ಸಮಾಜದ ಅಭಿವೃದ್ಧಿಗೆ ಕಾರಣದ ಕೈಗಳಾಗಿ ತಮ್ಮ ದೊಡ್ಡ ಮಟ್ಟದ ಕೊಡುಗೆ ತಾವು ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾವು ಕರಾವಳಿ ಜಿಲ್ಲೆ ಎಲ್ಲ ಮಹಿಳೆಯರು, ನಮ್ಮ ಸಹೋದರ ತಾಯಂದಿರು, ನಾನು ವಿಶೇಷವಾಗಿ
ಯಾಕಂತ ಹೇಳಿದ್ರೆ ಕರಾವಳಿ ಕರ್ನಾಟಕದ ಸಹೋದರರು, ತಾಯಂದಿರು, ಮಹಿಳೆಯರು ಬಹುಶಃ ಒಂದು ಯಾವ ರೀತಿಯ ಸಂದೇಶ ದೇಶಕ್ಕಿಂತ ಹೇಳಿದರೆ ಅದು ಬಹುಶಃ ಸ್ವಾಭಿಮಾನ ಬದುಕು ಹೇಗೆ ಕಟ್ಟಬೇಕೆಂಬ ಯಾರಿಗಾದ್ರೂ ಈ ದೇಶದಲ್ಲಿ ತೋರಿಸಿಕೊಟ್ಟಿದ್ರೆ ಅದು ಕರಾವಳಿಯ ಮಹಿಳೆಯರಿಗೆ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಈ ಸಮಾವೇಶಕ್ಕೆ 8 ಜಿಲ್ಲೆಗಳ 1.5 ಲಕ್ಷಕ್ಕೂ ಮಿಕ್ಕಿ ಮಹಿಳೆಯರು ಸಮವಸ್ತ್ರದಲ್ಲಿ ಶಿಸ್ತುಬದ್ಧವಾಗಿ ಭಾಗವಹಿಸಿರುವುದು ರಾಜ್ಯದಲ್ಲೇ ಇತಿಹಾಸವನ್ನು ದಾಖಲಿಸಿದೆ. ಸಮಾರಂಭದಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಅರುಣಾ ರಾಜೇಂದ್ರ ಕುಮಾರ್ ದಂಪತಿಗಳನ್ನು ನವೋದಯ ಸ್ವಸಹಾಯ ಸಂಘಗಳ ಸದಸ್ಯರು ಗೌರವಿಸಿ ಸನ್ಮಾನಿಸಿದರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ, ಡಾಕ್ಟರ್ ಮಂಜುನಾಥ್ ಭಂಡಾರಿ, ಬೋಜೇಗೌಡ, ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್, ಅಶೋಕ್ ಕುಮಾರ್ ರೈ, ಉಮಾನಾಥ್ ಕೋಟ್ಯಾನ್, ಗುರ್ಮೆ ಸುರೇಶ್ ಶೆಟ್ಟಿ, ಯಶ್ಪಾಲ್ ಸುವರ್ಣ, ಕಿರಣ್ ಕೋಡ್ಗಿ, ಇಮ್ಕೋ ವ್ಯವಸ್ಥಾಪಕ ನಿರ್ದೇಶಕ ಉದಯ್ ಶಂಕರ್ ಅವಸ್ಥಿ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪಿಎಲ್ ಧರ್ಮ, ಆಳ್ವಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ, ಅತಿಥಿಗಳಾದ ಮಿಥುನ್ ರೈ, ಪದ್ಮರಾಜ್, ಇನಾಯತ್ ಅಲಿ, ಮುನಿಯಾಲು ಉದಯಕುಮಾರ್ ಶೆಟ್ಟಿ, ರಕ್ಷಿತ್ ಶಿವರಾಮ್, ಅಪೆಕ್ಸ್ ಬ್ಯಾಂಕ್ ಆಡಳಿತ ನಿರ್ದೇಶಕ ದೇವರಾಜ್, ಮಾಜಿ ಸಚಿವರಾದ ಬಿ ರಮಾನಾಥ ರೈ, ವಿನಯ್ ಕುಮಾರ್ ಸೊರಕೆ, ಅಭಯ್ ಚಂದ್ರ ಜೈನ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಸುನಿಲ್ ಕುಮಾರ್, ನವೋದಯ ರಜತ ಸಂಭ್ರಮ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಎಸ್ ಕೋಟ್ಯಾನ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ, ಎಸ್ಸಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ವಿನಯಕುಮಾರ್ ಸೂರಿಂಜೆ, ಉದ್ಯಮಿ ಜಯವರ್ಮ ಬಲ್ಲಾಳ್, ಅದಾನಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಕಿಶೋರ್ ಆಳ್ವಾ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್, ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್ಕೆ, ಸ್ಕ್ಯಾನ್ಸ್ ಅಧ್ಯಕ್ಷ ರವೀಂದ್ರ ಕಂಬಳಿ, ನವೋದಯ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪೂರ್ಣಿಮಾ ಶೆಟ್ಟಿ, ನವೋದಯ ಟ್ರಸ್ಟಿಗಳಾದ ಮೇಘರಾಜ್ ಆರ್ ಜೈನ್, ಹೇಮಲತಾ ಹೆಗ್ಡೆ, ಸುನಿಲ್ ಕುಮಾರ್ ಬಜಗೋಳಿ ಮೊದಲಾದವರು ಉಪಸ್ಥಿತರಿದ್ದರು. ನವೋದಯ ರಜತ ಸಂಭ್ರಮ ಸ್ವಾಗತ ಸಮಿತಿ ಅಧ್ಯಕ್ಷ ದೇವಿಪ್ರಸಾದ್ ಶೆಟ್ಟಿ ಸ್ವಾಗತಿಸಿ, ಉಪಾಧ್ಯಕ್ಷ ಶಶಿಕುಮಾರ್ ರೈ ಬಾಲ್ಯೊಟ್ಟು ವಂದಿಸಿದರು. ನಿತೇಶ್ ಎಕ್ಕಾರು ಕಾರ್ಯಕ್ರಮ ನಿರೂಪಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.